वेदान्तचर्यमाचार्यम् भास्करं ज्ञानभास्करं धर्मसंस्थापिनं वन्दे कालहस्तं जगद्गुरुं श्रीकालहस्तं जगद्गुरुं वक्रतुण्डमहाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा सरस्वती नमस्तुभ्यं वरदे कामरूपिणे विद्यारम्भं करिष्यामि सिद्धिर्भवतु मे सदा सिद्धिर्भवतु मे सदा रामाय रामभद्राय रामचन्द्राय वेधसे रघुनाथाय नाथाय सीताय पतये नमः सीताय पतये नमः सीताय पतये नमः सीताय पतये नमः गौरी नंदन गणेश
ಪವನ ಸುತ ಶ್ರೀರಾಮಚಂದ್ರ ಮಹಾರಾಜ ಸೀತಾ ಬೋಲೋ ಭಾರತ ಮಾನವ ಸುಕೃತ ಲಭ್ಯವಾದ ಈ ಭೂಮಿ ಇದು ಪವಿತ್ರ ಮತ್ತು ಶ್ರೇಷ್ಠವಾಗಿರುವುದನ್ನು ದಾಸವರೇರು ಸಾಧು ಹಾಡಿದ್ದಾರೆ. ಶ್ರೀರಾಮ ಈ ಭೂಮಿಯಲ್ಲಿ ಹುಟ್ಟಿ ಈ ಭೂಮಿಯಲ್ಲಿ ಓಡಾಟ ಮಾಡಿ ತನ್ನ ಕರ್ತವ್ಯವನ್ನ ಪ್ರಪಂಚಕ್ಕೆ ತೋರಿಸಿದ ಮಾನವ ಯಾವ ರೀತಿಯಲ್ಲಿ ಬದುಕಬೇಕು ಅಂತಹ ಜೀವನ ಆದರ್ಶವನ್ನ ಜಗತ್ತಿನ ಜನರಿಗೆ ತೋರಿಸಿಕೊಟ್ಟವನು ರಾಮ. ಶ್ರೀರಾಮ ರಾಮೇ ರಮೇ ರಾಮೇ ಬನೋ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮ ರಾಮ ರಮೇ ರಾಮೇ ನೋ ರಮೇ ರಾಮ ಮತ್ತು ರಮಾಯ ಎಂಬಂತಹ ಎರಡು ಅಕ್ಷರಗಳು. ರಾಮಾಯ ಎರಡು ಅಕ್ಷರ, ರಮಾ ಎರಡು ಅಕ್ಷರ. ರಾಮ ರಾಮನಿಗೆ ಸಂಬಂಧಪಟ್ಟದ್ದು, ರಮ ಅಂದರೆ ಸೀತೆಗೆ ಸಂಬಂಧಪಟ್ಟದ್ದು. ಆ ಎರಡು ಅಕ್ಷರದ ಮಹಿಮೆಯನ್ನು ಯಾರು ವರ್ಣಿಸಲಿಕ್ಕೆ ಸಾಧ್ಯವಾಗಿಲ್ಲ. ಇತ್ತೀಚಿನ ಕಾಲದಲ್ಲಿ ಇಂಗ್ಲಿಷಿನ ಹುಚ್ಚು ಹಿಡಿದ ಜನ ತಮ್ಮ ಬಟ್ಟೆ ಬರೆಗಳಲ್ಲಿ, ತಮ್ಮ ಆಹಾರ ಪದ್ಧತಿಯಲ್ಲಿ, ವಿಚಾರಗಳಲ್ಲಿ ಪಾಶ್ಚಾತ್ಯ ಜೀವನವನ್ನ ಅಂಧಾಕರಣೆಯನ್ನು ಮಾಡ್ತಾ ಇರುವಂತಹ ಕಾಲ. ಆ ಅಂಧಾನುಕರಣೆಯಿಂದಾಗಿ ಹುಡುಗರು ಪ್ಯಾಂಟ್ ಹಾಕುವುದು ಸಹಜ, ಆದರೆ ಹೆಣ್ಣು ಮಕ್ಕಳು ಪ್ಯಾಂಟ್ ಹಾಕಿ ತಿರುಗಿದರೆ ಹೇಗೆ? ಇಲ್ಲ ಅಂತ ಆದರೆ ಕಳ್ಳ ಮನೆ ಹೊಕ್ಕಂತೆ ಇಹುದು. ಯಾರ ಜೀವನದಲ್ಲಿ ದಿಕ್ಕೇ ಸರಿ ಇಲ್ವೋ ಅವ ಹೇಗಿರ್ತಾನೆ ಅಂದರೆ, ಮನೆಯ ಒಳಗಡೆ ಕಳ್ಳ ಬಂದು ಹೇಗಿರ್ತದೆ ಆ ಸ್ಥಿತಿ ಇರ್ತದೆ. ಮನೆಯೊಳಗೆ ಕಳ್ಳ ಬಂದು ಎಲ್ಲವನ್ನು ದೋಚಿಕೊಂಡು ಹೋದರೆ ಆ ಮನೆಯವರು ಅಳ್ತಾ ಇರ್ತಾರೆ, ದುಃಖಿಸ್ತಾ ಇರ್ತಾರೆ, ಬೇಜಾರು ಮಾಡ್ಕೊಳ್ತಿರ್ತಾರೆ. ಹಾಗೆಯೇ ಆಯಿತು ದಶರಥನ ಮನೆ ಅಂತ ಹೇಳ್ತಾರೆ. ಯಾಕೆ? ಮಕ್ಕಳಿಲ್ಲದ ಮನೆಯೋ, ಮನೆಯಲ್ಲಿ ಮಕ್ಕಳೇ ಇಲ್ಲ ಅಂತಂದ್ರೆ ಅಲ್ಲಿ ಆನಂದ ಇದೆಯೇ? ಅಲ್ಲಿ ಸೌಭಾಗ್ಯ ಇದೆಯೇ? ಅಲ್ಲಿ ತೃಪ್ತಿ ಇದೆಯೇ? ಅಲ್ಲಿ ಸಂತೋಷ ಇದೆಯೇ? ಹೀಗೆ ದಶರಥ ದುಃಖಿತನಾಗಿ ತಾನು ಚಿಂತಿಸುತ್ತಾ ಇದ್ದ. ಈ ಚಿಂತೆಯಲ್ಲಿರ್ತಕ್ಕಂತಹ ದಶರಥನಿಗೆ ಗುರುಗುರುಗಳಾಗಿರ್ತಕ್ಕಂಥ ವಶಿಷ್ಠರು ಹೇಳುತ್ತಾರೆ, ಪುತ್ರ ಕಾಮೇಷ್ಟಿಯಾಗವನ್ನು ತನ್ಮೂಲಕವಾಗಿ ಭಗವಂತನ ಆರಾಧನೆಯನ್ನು ಮಾಡಿಕೊಂಡು ನೀನು ಪುತ್ರ ಸಂತಾನವನ್ನು ಪಡಿ. ಗುರುಗಳ ಮಾತು ಅಪ್ಯಾಯಮಾನವಾಗಿರುವುದು. ಅದರಂತೆ ಋಷ್ಯಶಂಕರನ್ನ ಕರೆಸಿ ಗುರುಗಳಾಗಿರ್ತಕ್ಕಂತಹ ವಶಿಷ್ಠರ ನೇಪಥ್ಯದಲ್ಲಿ ಪುತ್ರ ಕಾಮೇಷ್ಟಿಯಾಗವನ್ನು ನಡೆಸುತ್ತಾರೆ. ತತ್ಪರಿಣಾಮವಾಗಿ ಯಜ್ಞಕುಂಡದಿಂದ ಯಜ್ಞೇಶ್ವರ ಮೇಲೆ ಬಂದು ಅನುಗ್ರಹ ಸ್ಥಾನದಲ್ಲಿದ್ದು ಚಿನ್ನದ ಕೊಡದಲ್ಲಿ ಪಾಯಸವನ್ನು ತಂದು ದಶರಥ ಮಹಾರಾಜನಿಗಿತ್ತು. ಇದು ವಿಶೇಷವಾಗಿರುವಂತಹ ಪ್ರಸಾದ. ಈ ಪ್ರಸಾದವನ್ನು ನಿನ್ನ ಮಡದಿಯರಿಗೆ ಹಂಚಿ ಅವರು ಸ್ವೀಕರಿಸಿದಂತಾದರೆ ಸಂತಾನ ಉಂಟಾಗ್ತದೆ ಎಂದು ಹೇಳಿದ್ದರ ಪರಿಣಾಮ ಆ ಪಾಯಸವನ್ನು ಎರಡು ಭಾಗವಾಗಿ ಹಂಚಿದ್ದಾರೆ. ಒಂದು ದೊಡ್ಡ ಮಡದಿಯಾಗಿರ್ತಕ್ಕಂತಹ ಕೌಸಲ್ಯಗೆ, ಇನ್ನೊಂದು ಭಾಗ ಎರಡನೇ ಮಡದಿಯಾಗಿರ್ತಕ್ಕಂತಹ ಕೈಕೇಯಿಗೆ. ಆ ಎರಡು ಪಾಲು ಮಾಡಿ ಕೊಟ್ಟ ಮೇಲೆ ಹತ್ತಿರದಲ್ಲೇ ಕೂತಿರ್ತಕ್ಕಂತಹ ಸುಮಿತ್ರಾದೇವಿ ನೋಡ್ತಾ, ದೊಡ್ಡಕ್ಕ ತನ್ನ ಪಾಲನ್ನು ಅರ್ಧ ಮಾಡಿ
ಆ ಅರ್ಧ ಭಾಗವನ್ನ ಸುಮಿತ್ರೆಗೆ ಕೊಡ್ತಾಳೆ. ಕೈಕಾ ಅರ್ಧ ಭಾಗವನ್ನು ಸುಮಿತ್ರೆಗೆ ಕೊಡ್ತಾಳೆ. ನೋಡಿ ಇಲ್ಲಿ ಏನು ವಿಶೇಷ ಅಂದ್ರೆ, ಕೌಸಲ್ಯ ಕೊಟ್ಟದ್ದರಿಂದ ಹುಟ್ಟಿರುವವನು ಲಕ್ಷ್ಮಣ. ರಾಮ ಅಂತ ಹೇಳಿದ ಕೂಡಲೇ ಬರುವುದು ಹೆಸರು ಲಕ್ಷ್ಮಣ ಅಂತ. ರಾಮನ ನಂತರ ಹುಟ್ಟಿಕೊಂಡವನು ಭರತ. ರಾಮ ಭರತ ಅಂತ ಯಾರು ಹೇಳುವುದು ಹೇಗೆ? ರಾಮ ಲಕ್ಷ್ಮಣ. ಇನ್ನು ಹೆಚ್ಚು ಹೊತ್ತು ಎಲ್ಲಾ ಸಂದರ್ಭದಲ್ಲಿ ಒಟ್ಟಿಗಿದ್ದವರು ಭರತ ಮತ್ತು ಶತ್ರುಘ್ನರು. ಅದು ಕೈಕೆ ಸುಮಿತ್ರೆಗೆ ಕೊಟ್ಟಿರ್ತಕ್ಕಂಥ ಅರ್ಧಭಾಗ ಅವ್ರ ಜೊತೆ. ಹೀಗೆ ಆ ಪಾಯಸದಿಂದ ಶುಭ ಮುಹೂರ್ತದಲ್ಲಿ ಅಯೋಧ್ಯೆಯಲ್ಲಿ 4 ಮಕ್ಕಳಿಗೆ ಆ 3 ಜನ ತಾಯಂದಿರು ಜನ್ಮವನ್ನು ಕೊಡ್ತಾರೆ. ಪುನರ್ವಸು ನಕ್ಷತ್ರ ಬುಧವಾರ ಶುಭ ಮುಹೂರ್ತದಲ್ಲಿ ರಾಮಚಂದ್ರ ದೇವರಿಗೆ ಜನ್ಮವನ್ನ ಕೌಸಲ್ಯ ಮಾತ ಕೊಟ್ಟರು. ಮಘಾ ನಕ್ಷತ್ರದಲ್ಲಿ ಭರತ ಹುಟ್ಟಿಕೊಳ್ತಾನೆ. ಆಶ್ಲೇಷ ನಕ್ಷತ್ರದಲ್ಲಿ ಲಕ್ಷ್ಮಣ. ಹೀಗೆ ಆ 4 ಜನ ಆ ಮನೆಯಲ್ಲಿ ಹುಟ್ಟಿ ಆಟವಾಡ್ತಾ ಇರುವಂತಹ ಕಾಲ, ಆನಂದದಿರ್ತಕ್ಕಂಥ ಕಾಲ. ಆ ಸಂದರ್ಭದಲ್ಲಿ ಕಾಡಿನಿಂದ ಬಂದಿದ್ದಾರೆ ಕೌಶಿಕ ಮಹಾಮನಿಗಳು. ಕೌಶಿಕರ ಬರೋಣ ಆನಂದವನ್ನು ಕೊಟ್ಟರೆ, ಮಾತನಾಡ್ತಾ 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 ಲೋಕ ಕಲ್ಯಾಣಾರ್ಥವಾಗಿ ನಿಮ್ಮಿಬ್ಬರು ಮಕ್ಕಳನ್ನ ಕಾಡಿಗೆ ಕಳಿಸಿಕೊಡಬೇಕು. ಯಾಕೆ? ಯಾಗರಕ್ಷೆ ಮಾಡಬೇಕು. ರಾಮ ಲಕ್ಷ್ಮಣರಿಗೆ ಚಿಕ್ಕ ಪ್ರಾಯ, ಹೆಚ್ಚು ಕಡಿಮೆ 9-10 ವರ್ಷ ಪ್ರಾಯ ಇರಬಹುದು. ಆ ಸಂದರ್ಭದಲ್ಲಿ ಈ ಚಿಕ್ಕ ಮಕ್ಕಳನ್ನ ಕಳಿಸಿಕೊಡುವುದು ಹೇಗೆ? ಕಾಡಿನಲ್ಲಿ ಎಷ್ಟೋ ಜನ ರಾಕ್ಷಸರಿದ್ದಾರೆ. ಆ ರಾಕ್ಷಸರ ಜೊತೆಯಲ್ಲಿ ನಮ್ಮ ಮಕ್ಕಳು ಇರಬಹುದೇ? ಆನೆ, ಸಿಂಹ, ಹುಲಿ ಇಂತಹ ಕ್ರೂರವಾಗಿರುವಂತಹ ಪ್ರಾಣಿಗಳು, ಅಲ್ಲಿ ನನ್ನ ಮಕ್ಕಳು ಬದುಕುವುದು ಹೇಗೆ? ಇದನ್ನು ಗ್ರಹಿಸಿ ಭಯಭೀತನಾಗಿರುವಂತಹ ದಶರಥ ಈ ಮಾತು ಕೇಳಿದ ತಕ್ಷಣವೇ ಮೂರ್ಛರನಾಗಿ ಬಿದ್ದಿದ್ದ. ಆದರೆ ಮಾತು ಕೊಡ್ತೇನೆ ಅಂತ. ವಶಿಷ್ಠರ ಆಣತಿಯಂತೆ ಚಿಂತೆ ಮಾಡಬೇಡ, ಇವರು ನಿಮ್ಮ ಮಕ್ಕಳಲ್ಲ. ಇವರು ಯಾರು? ವೈಕುಂಠದಲ್ಲಿರ್ತಕ್ಕಂತಹ ಮಹಾವಿಷ್ಣುವೇ ರಾಮನಾಗಿ ಬಂದಿದ್ದ. ಆದಿಶೇಷನೇ ಲಕ್ಷ್ಮಣ, ಕಳಿಸಿಕೊಡು, ಭಯಪಡಬೇಡ ಅಂತ ಹೇಳಿದಾಗ ನಿರ್ಭೀತನಾಗಿ ಕಳಿಸಿಕೊಟ್ಟಿದ್ದ. ವಿಶ್ವಾಮಿತ್ರರಿಗೂ ಗೊತ್ತು ರಾಮ ದುಷ್ಟರ ಸಂಹಾರಕ್ಕೋಸ್ಕರ ಬಂದಿದ್ದಾನೆ. ಹಾಗಾಗಿ ಆ ದುಷ್ಟರ ಸಂಹಾರ ಆಗಬೇಕಾದರೆ ರಾಮನೇ ಬರಬೇಕು ಎಂಬಂತಹ ರಾಮ ನಾಮದ ವಿಶೇಷತೆಗಳನ್ನು ತಿಳಿದಿರ್ತಕ್ಕಂತಹ ಕೌಶಿಕರು ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಕಾಡಿನ ಕಡೆಗೆ ಹೋಗ್ತಾ ಇದ್ದಾರೆ. जानकी जाने राम जानकी जाने जानकी जाने राम जानकी जाने गदर विदानम नागम जाने मोक्ष गवादम नागम जाने
ಸ್ಮರಣಂ ಜಯ ಜಯ ಗೋಪಾಲ ಶಂಖ ಚಕ್ರ ಪೀತಾಂಬರಧಾರಿ ಶ್ರೀಹರಿ ನಮಃ ಪಾರ್ವತೀಪತೆ ಹರ ಹರ ಮಹಾದೇವ ಶ್ರೀಮದ್ ರಮಾರಮಣ ಗೋವಿಂದ ಶ್ರೀರಾಮಚಂದ್ರ ಮಹಾರಾಜ್ ಕಿ ಅವನ ಸುತ ಹನುಮಾನ್ ಕಿ ಸೀತಾ ಮಾತಾ ಕಿ ಗೋಮಾತಾ ಕಿ ಗಂಗಾ ಮಾತಾ ಕಿ बोलो भारत माता की ರಾಮ 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 ಎಂಬಂತಹ ಧ್ವನಿ ರಾಮ ಹೇಳಿದ ಕೂಡಲೇ ಶರೀರದ ಒಳಗಡೆ ಇರತಕ್ಕಂತಹ ಪಾಪವೆಲ್ಲವೂ ಕೂಡ ಹೊರಗಡೆ ಬರ್ತದೆ. ರಾ ಎಂದ ಮಾತ್ರದೊಳು ರಾ ಅಂತ ಹೇಳಬೇಕಾದ್ರೆ ಬಾಯಿ ತೆರಿಬೇಕು ನೋಡಿ, ಮತ್ತೆ ಗಾಳಿ ಹೊರಗಡೆ ಹೋಗುತ್ತೆ. ಇಲ್ಲಿ ಕೂತವರ ಪೈಕಿಯಲ್ಲಿ ಯಾರಾದರೂ ನಾನು ಬಾಯಿ ಮುಚ್ಚಿಯೇ ರಾ ಅಂತ ಹೇಳುವರಿದ್ರೆ ಕೈ ಮೇಲೆ ಮಾಡಿ. ಇದು ಅಸಾಧ್ಯವಾದ ಸಂಗತಿ. ರಾ ಅಂತ ಹೇಳಬೇಕು, ಬಾಯಿ ತೆರೀಲೇಬೇಕು. ಬೆಂಗಳೂರಿಗೆ ಮಂಗಳೂರಿಗೆ ಹೋದರೆ ಅಲ್ಲಿ ನಿಮಗೆ ಪ್ರೆಷರ್ ಇದ್ದರೆ ಶುಗರ್ ಇದ್ದರೆ ಬನ್ನಿ ನೀವು ಯೋಗ ಕ್ಲಾಸಿಗೆ ಅಂತ ಹೇಳ್ತಾರೆ. ಕೂರಿಸ್ತಾರೆ, 2,000 ಕೊಡು ಅಂತ ಹೇಳ್ತಾರೆ. ಫೀಸು 2,000. ಆಮೇಲೆ ಉಸಿರು ಹೊರಗೆ ಹಾಕಿ, ಕಪಾಲಭಾತಿ ಮಾಡಿ ಉಸಿರು ಹೊರಗೆ ಹಾಕಿ. ಅದರ ಪರಿಣಾಮ ಏನು? ನಮ್ಮ ಶರೀರದಲ್ಲಿರ್ತಕ್ಕಂತಹ ಬೇಡವಾಗಿರುವಂತಹ ಕೆಟ್ಟ ದುರ್ಗಂಧ ಇರಬಹುದು, ಕೆಟ್ಟ ಶಕ್ತಿ ಇರಬಹುದು, ಬ್ಯಾಡ್ ಎನರ್ಜಿ ಅಂತ ಹೇಳ್ತಾರೆ, ಅದು ಹೊರಗಡೆ ಹೋಗುತ್ತೆ. ಇಲ್ಲಿ ಅದೇ ಆಗುವುದು. ಈಗ ಪ್ರಾಣಾಯಾಮ ಬೇಕು ಅಂತಿಲ್ಲ, ಏನು ಹೇಳಿದರೆ ಸಾಕು. ಜನ್ಮ ಜನ್ಮಾಂತರದಲ್ಲಿ ಮಾಡಿರುವಂತಹ ಎಲ್ಲ ಪಾಪ ದೋಷಗಳು ರಕ್ತಗತವಾಗಿರುವುದು ಅದೆಲ್ಲವೂ ಹೊರಗಡೆ ಬರುತ್ತದೆ. ದ್ವಿತೀಯಾಕ್ಷರವಾಗಿರುವಂತಹ ಮಾ ಎಂಬ ಅಕ್ಷರವನ್ನು ಜಪ ಮಾಡಿದಾಗ ಹೊರಗಡೆ ಹೋಗಿರುವಂತಹ ಪಾಪ ಒಳಗೆ ಬರದಂತೆ ಕವಾಟವಾಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ರಾಮ ರಾಮ ಆ 2 ಅಕ್ಷರ ಅದರ ಮಹಿಮೆಯನ್ನು ವರ್ಣಿಸಲಿಕ್ಕೆ ಸಾಧ್ಯ. ಸೋಮಶೇಖರ ತನ್ನ ಭಾಮೆಗೆ ಪೇಳಿದ ಮಂತ್ರ. ಸೋಮಶೇಖರ ಅಂದ್ರೆ ಯಾರು? ಈಶ್ವರ. ಈಶ್ವರನ ಮನೆಯಲ್ಲಿ ಎಷ್ಟು ಸಮಸ್ಯೆ. ಈಶ್ವರಪ್ಪನ ಮನೆಯಲ್ಲ, ಈಶ್ವರನ ಮನೆ. ಏನು ಸಮಸ್ಯೆ? ಈಶ್ವರ ಕೂತಿದ್ದಾನೆ ಸಿಂಹಾಸನದಲ್ಲಿ ಅಥವಾ ಬೆಳ್ಳಿ ಬೆಟ್ಟದಲ್ಲಿ, ಪಕ್ಕದಲ್ಲಿ ಕೂತಿದ್ದಾಳೆ ಯಾರು? ಪಾರ್ವತಿಯಮ್ಮ. ಆ ಪಾರ್ವತಿಯಮ್ಮ ಅಲ್ಲಿ ಕೂತಿದ್ರು ಕೂಡ ಅವಳು ನೋಡುವುದು ಯಾರನ್ನು? ಈಶ್ವರನ ತಲೆಯ ಮೇಲೆ ಕೂತಿರುವಂತಹ ಗಂಗೆಯನ್ನು. ಇದಕ್ಕೆ ಹೇಳುವುದು ಸವತಿ ಮಾತ್ಸರ್ಯ ಅಂತ. ಇನ್ನೊಬ್ಬಳು ಕೂತಿದ್ದಾಳೆ, ತಲೆಯ ಮೇಲೆ ಕೂತಿದ್ದಾಳೆ ಅಂತ ಹಿರಿಯರು ಹಾಡು ಹೇಳುವಾಗ ಹೇಳಿದ್ದಾರೆ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಚಂದಕ್ಕೆ ಹಾಡಿದ್ದಾರೆ. ಆ ಹಾಡನ್ನು ಮುಗಿಸುವಾಗ ಒಬ್ಬ ತರಲೆ ಹುಡುಗ ಎದ್ದು ನಿಂತುಕೊಂಡು ಹೇಳಿದ್ದಾನೆ, ಹೆಂಡತಿ ಇಬ್ಬರು ಮನೆಯೊಳಗಿದ್ದರೆ ಗಂಡ ಮಾತ್ರ ಸಪಾಯಿ. ಹಾಗೆ 2 ಜನ ಮಡದಿಯರು ಮನೆಯಲ್ಲಿದ್ದರೆ ಭಾರಿ ಅಪಾಯ. ಪಾರ್ವತಿ ನೋಡ್ತಾಳೆ ಗಂಗೆಯನ್ನು, ಊದ್ಗೊಳಿಸಿದ್ದಾನೆ ತಲೆಯ ಮೇಲೆ. ಅವರಿಗಿಬ್ಬರಿಗೂ ತೃಪ್ತಿ ಇದೆಯೇ? ಇಲ್ಲ. ಮಾತ್ಸರ್ಯ ಇದ್ರೆ ಹೇಗಿರಬಹುದು ಯೋಚನೆ ಮಾಡಿ. ಇನ್ನು ಮುಂಭಾಗದಲ್ಲಿ ಕೂತಿದ್ದಾನೆ ಗಣಪತಿ. ಆ ಗಣಪತಿ ಕೂತಿರುವುದು ಯಾವುದರ ಮೇಲೆ? ಅವನಿಗೆ ಓಡಾಡಲಿಕ್ಕೆ ಇಲಿಬೇಕು. ಶಂಕರನ ಕುತ್ತಿಗೆಯಲ್ಲಿದೆ ಹಾವು. ಹಾವು ಯಾವಾಗಲೂ ನೋಡ್ತಾ ಇರೋದು ಈ ಗಣಪ ಯಾವಾಗ ಎದ್ದು ಹೋಗ್ತಾನೆ. ಅವ ತಪ್ಪಿದರೆ ಸಾಕು ಇಲಿಯನ್ನು ನುಂಗಿ ಬಿಡುವುದು. ಹಸಿವೆ ಆಗ್ತಾ ಇದೆ. ಈ ಕಡೆ ಸುಬ್ರಹ್ಮಣ್ಯ ಮಹಾಸ್ವಾಮಿಗಳು ಕೂತಿದ್ದ. ಸುಬ್ರಹ್ಮಣ್ಯರ ವಾಹನ ನವಿಲು. ಆ ನವಿಲು ಯೋಚನೆ ಮಾಡ್ತಾ ಇದೆ, ಹಾವು ಯಾವಾಗ ಇಳಿದು ಕೆಳಗೆ ಬರ್ತದೆ, ಒಂದು ಒಳ್ಳೆಯ ಊಟ ಮಾಡಬಹುದು ಇವತ್ತು ಅಂತ ಅದು ಯೋಚನೆ ಮಾಡ್ತಾ.
ಇನ್ನು ಇಲ್ಲೇ ಅಕ್ಕಪಕ್ಕದಲ್ಲಿ ಸಿಂಹವಾಹಿನಿಯಾಗಿರುವಂತಹ ಪಾರ್ವತಿ. ಶಂಕರನ ವಾಹನ ಏನು? ಎತ್ತು. ಎತ್ತು. ಈ ಸಿಂಹ ಯಾವಾಗಲೂ ನೋಡೋದು, ಎತ್ತನ್ನು ನೋಡ್ತಾ ಇರ್ತಾರೆ. ಶಂಕರ ಪ್ರಭೋದ್ರೆ ಸಾಕು, ಏನಾದರೂ ಸ್ವಲ್ಪ ರಕ್ತದ ರುಚಿ ನೋಡಬಹುದು ಅಂತ ಯೋಚನೆ ಮಾಡಿ ಈ ಮನೆಯೊಳಗಡೆ ಎಷ್ಟು ಅಸಂಬದ್ಧವಾಗಿರುವಂತಹ ವಾತಾವರಣ. ಈಗಿನ ಲೆಕ್ಕದಲ್ಲಿ ಹೇಳಬೇಕಾದರೆ ವಿಪರೀತ ಟೆನ್ಷನ್. ಅದರ ಪರಿಣಾಮ ಏನು? ಒಂದೊಂದು ಮನೆಗೆ ಹೋಗಿದ್ದೆ ನಾನು. ಹೈನು ಮಾತ್ರ ಉಂಟು ಮಾಸ್ಟರ್ ಅಂಕಿ. ಎಷ್ಟು ಗಮ್ಮತ್ತಿನಿಂದ ಹೇಳ್ತಾರೆ ಗೊತ್ತುಂಟ. ಹೈನು ಮಾತ್ರ ಉಂಟು, ಭಾರಿ ಸಂತೋಷದಿಂದ ಹೇಳ್ತಾರೆ. ರಾತ್ರಿ ಆತ ಕೊಡ್ತಿ ಮೂಜಿನ ಯಾವ ಭಾರಿ ಖುಷಿಯಲ್ಲಿ ಹೇಳ್ತಾ ಇರ್ತಾರೆ. ಆದರೆ ಶಂಕರ ಯಾವ ಮಾತ್ರೆಯೂ ತೆಗೊಳ್ಳುವುದಿಲ್ಲ. ಅವನಿಗೆ ಮಾತ್ರ ಅವಶ್ಯಕತೆ ಇಲ್ಲ. ಅವನು ಸಚ್ಚಿದಾನಂದ ಸ್ವರೂಪಿಯಾಗಿ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಆನಂದವಾಗಿರುತ್ತಾನೆ. ಬೇರೆಯವರಿಗೆ ಉಪದೇಶ ಮಾಡುವುದು ಮುಖ್ಯ ಅಲ್ಲ. ನೀನು ಹೀಗಿರಬೇಕು, ನೀನು ಹೀಗಿರಬೇಕು, ನೀನು ಹೀಗಿರಬೇಕು. ಅದಕ್ಕಿಂತಲೂ ಮಗಳು ನಾನು ಹಾಗಿರಬೇಕು ಅಂತ ಯೋಚನೆ ಮಾಡಿ. ನೀನು ಅಂತ ಕೈ ತೋರಿಸುವಾಗ 2 ಬೆರಳುಗಳು ಮಾತ್ರ ಆಚೆ, 3 ಬೆರಳು ಈಚೆ ತೋರಿಸು. ನಿನ್ನ ಆರೋಗ್ಯವನ್ನು ನೀನು ಮೊದಲು ಸರಿ ಇಟ್ಕೊ. ಪ್ರಾಣಾಯಾಮ ಮಾಡು, ಧ್ಯಾನ ಮಾಡು. ತನ್ಮೂಲಕವಾಗಿ ನೀನು ಸ್ಥಿತಪ್ರಜ್ಞನಾಗಿ ಆನಂದವಾಗಿ ಆಮೇಲೆ ಬೇರೆಯವರಿಗೆ ಉಪದೇಶ ಮಾಡಿ. ಶಂಕರ್ ನೋಡಿ ಎಲ್ಲರಿಗೂ ಉಪದೇಶ ಮಾಡಲಿಕ್ಕೆ ಯೋಗ್ಯನಾಗಿರುವಂತಹ ದೇವ. ಯಾವ ಒತ್ತಡವೂ ಇಲ್ಲ, ಯಾವ ಚಿಂತೆಯೂ ಇಲ್ಲ, ಯಾವ ಚಿಂತನೆಯೂ ಇಲ್ಲ ಅವನಿಗೆ. ಅಂತಹ ಶಂಕರನ ಮನೆಯಲ್ಲಿ ಯಾವ ಚಿಂತೆ ಇಲ್ಲದೆ ಆನಂದವಾಗಿದ್ದ ಅಂತಹ ಶಂಕರ ಅವನು ತನ್ನ ಭಾಮೆ ಪಾರ್ವತಿಗೆ ಉಪದೇಶ ಮಾಡಿಕೊಟ್ಟಿರ್ತಕ್ಕಂತಹ ಮಂತ್ರ ಯಾವುದು? ರಾಮ ಮಂತ್ರ. ಅಂತಹ ರಾಮ ಎಂಬ 2 ಅಕ್ಷರ ಅವನೇ ಭೂಮಿಯಲ್ಲಿ ಅವತರಿಸಿದ್ದಾನೆ. ಅವನೇ ಬೇಕು ನನಗೆ. ಕೌಶಿಕರು ಕರ್ಕೊಂಡು ಬಂದಿದ್ದ. ಬಂದು ಕಾಡಿನ ಒಳಗೆ ಪ್ರವೇಶ ಮಾಡಬೇಕಾದ್ರೆ ಒಂದು ಧ್ವನಿ ಕೇಳಿಸಿತು, ವಿಶೇಷವಾಗಿರುವ ಅಟ್ಟಹಾಸ. ಏನದು ಅಟ್ಟಹಾಸ? ಕೌಶಿಕರಿಗೆ ಗೊತ್ತು ಯಾರ ಸ್ವರ ಹೇಗೆ ಅಂತ ಗೊತ್ತಿದೆ ಅವರಿಗೆ. ಇವರು ಹೇಳ್ತಾರೆ, ರಾಮ ಸಿದ್ಧನಾಗ, ಸಿದ್ಧನಾಗ, ಕೋದಂಡವನ್ನು ಹಿಡ್ಕೋ, ಬರುವಂತಹ ರಾಕ್ಷಸಿಯನ್ನು ನಿರ್ನಾಮ ಮಾಡು ಅಂತ ಹೇಳ್ತಾರೆ. ರಾಮದೇವರು ಕೌಶಿಕ ಮಹಾಮನಿಗಳಲ್ಲಿ ಕೇಳ್ತಾರೆ, ಸ್ವಾಮಿ ಕೇಳುತ್ತಾ ಇರೋದು ಹೆಣ್ಣಿನ ಸ್ವರ, ಬಾಣ ಹೋಗ್ಲಿಕ್ಕೆ ಹೇಳ್ತಾ ಇದ್ದೀರಿ ನೀವು. ನಾವು ಗುರುಗಳ ಹತ್ರ ಇರುವಾಗ ಪಾಠ ಕಲಿಸಿದ್ದಲ್ಲವೇ? ಏನು ಹೇಳಿಕೊಟ್ಟಿದ್ದಾರೆ ನನಗೆ? ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯಾಂ ನ ಪ್ರಮದಃ ಮಾತೃದೇವೋ ಭವ ಪಿತೃದೇವೋ ಭವ. ಸ್ವಾಮಿ ನೀವೆಲ್ಲಿ ಸ್ವಾಮಿ ಇದನ್ನು ಹೇಳಿಕೊಟ್ಟರು? ಮಾತೃ ಅವಳೇನು? ದೇವರು. ಮಾತೃದೇವೋ ಭವ. ಎಲ್ಲ ಹೆಣ್ಣು ಮಕ್ಕಳು ತಾಯಿಯ ಸ್ವರೂಪ. ಯಾ ದೇವಿ ಸರ್ವಭೂತೇಷು ಮಾತೃ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ತಾಯಿ ಸ್ವರೂಪವಾಗಿರುವಂತಹ ಆ ಎಲ್ಲ ತಾಯಂದಿರನ್ನ ಪೂಜಿಸಿ ಆರಾಧಿಸಬೇಕಾದವರನ್ನ ಸ್ವಾಮಿ ಕೋದಂಡ ಹರಿಸು, ಸಂಹಾರ ಮಾಡು ಅಂತ ಹೇಳ್ತಾ ಇದ್ದೀರಲ್ಲ, ಸರಿಯೇ ಸ್ವಾಮಿ? ಸರಿಯೇ ಸರಿಯೇ ಅಂತ ಕೇಳುವಾಗ ಕೌಶಿಕರು ಸುಮ್ಮನೆ ಹೇಳಿ ಹೊಡಿ ಕೊಲ್ಲು ಅಂತ ಅವ್ರು ಹೇಳಿದ್ದೇನು? ಹೆಣ್ಣು ಕಾಣಲಿಕ್ಕೆ ಇದ್ದರೆ ಸಾಲದು. ನೋಡಿ, ರಾಮಾಯಣದಲ್ಲಿ ನಮಗೆ ಬರುವಂತಹ ವಿಚಾರಗಳಿದು. ಆಧ್ಯಾತ್ಮಿಕ ಚಿಂತನೆಗೆ ಹೋದರೆ ಅಲ್ಲಿ ಧ್ಯಾನ, ಯಮ, ನಿಯಮ, ಆಸನ, ಪ್ರಾಣಾಯಾಮ
ಪ್ರತ್ಯಾಹಾರ ಧಾರಣ ಧ್ಯಾನ ಇದು ಸಮಾಧಿ ಅಷ್ಟಾಂಗಯೋಗ. ಅಲ್ಲಿ ಯಮನಿಯಮದಲ್ಲಿ 2 ವಿಚಾರಗಳು. ಯಾವುದು? ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಇದು ಸ್ವಂತಕ್ಕೆ ಸಂಬಂಧಪಟ್ಟದ್ದು. ಆಮೇಲೆ ಶೌಚ, ಸಂತೋಷ, ತಪಃ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಇದು 10 ಸಾಮೂಹಿಕಕ್ಕೆ ಸಂಬಂಧಪಟ್ಟದ್ದು. ಈಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರಲ್ಲ, ಸ್ವಚ್ಛ ಮಾಡಿ ಸ್ವಚ್ಛ ಮಾಡಿ ಸ್ವಚ್ಛ ಮಾಡಿ. ಇದು ಸಾಮೂಹಿಕವಾಗಿರುವಂತಹ ನಿರ್ಣಯಕ್ಕೆ ಸಂಬಂಧಪಟ್ಟದ್ದು. ನನ್ನ ಮನೆಯನ್ನು ಸ್ವಚ್ಛ ಮಾಡಿಕೊಂಡ್ರೆ ಸಾಲದು, ನನ್ನ ಮನೆಯ ಸುತ್ತಮುತ್ತಲು ಸ್ವಚ್ಛ ಮಾಡಿದರೆ ಸಾಲದು. ಸಾಂಕ್ರಾಮಿಕ ರೋಗ ಬರುವುದಿಲ್ಲವೇ? ನಮ್ಮ ಮನೆ ಸ್ವಚ್ಛ ಮಾಡಿದರೆ, ಪಕ್ಕದ ಮನೆಯನ್ನು ಕೊಳಕು ಮಾಡಿ ನಮ್ಮ ಮನೆ ಸ್ವಚ್ಛ ಮಾಡಿದ್ದರಿಂದ ನುಸಿ ಬರದಿರ್ತದೆ, ಅವರ ಮನೆಯ ನುಸಿ ನಮ್ಮ ಮನೆಗೆ ಬರ್ತದೆ. ಅದಕ್ಕೇನು? ಪರಿಸರವೇ ಸ್ವಚ್ಛವಾಗಬೇಕು. ಶೌಚ ಎಲ್ಲವನ್ನು ಸ್ವಚ್ಛ ಮಾಡು. ಹಾಗೆ ಸ್ವಚ್ಛ. ಬಾಹ್ಯಾಭ್ಯಂತರ ಶುಚಿ. ಬಾಹ್ಯ ಅಂದ್ರೆ ಇಡೀ ಹೊರಗೂ ಸ್ವಚ್ಛ ಮಾಡು. ಈ ವಿಚಾರಗಳನ್ನ, ಆಧ್ಯಾತ್ಮಿಕ ವಿಚಾರಗಳನ್ನ ತಿಳಿಸುವಂತಹ ರಾಮಾಯಣ ಇನ್ನೊಂದು ಕಡೆಯಲ್ಲಿ ಲೌಕಿಕ ಜೀವನಕ್ಕೆ ಸಂಬಂಧಪಟ್ಟದ್ದು. ಲೌಕಿಕ ಜೀವನಕ್ಕೆ ಏನು? ಬದುಕು ಯಾಕೆ, ಮಡದಿ ಯಾಕೆ, ಮಕ್ಕಳು ಯಾಕೆ, ಸಂಸಾರ ಅಂದರೆ ಏನು, ಇದನ್ನೂ ಲೌಕಿಕ ಜೀವನದಲ್ಲಿ ರಾಮಾಯಣ ತೋರಿಸಿಕೊಡ್ತದೆ. ಇಲ್ಲಿ ತಾಯಿ, ಹೆಣ್ಣು, ಆ ಬಗ್ಗೆ ಇರತಕ್ಕಂಥ ವಿಚಾರಗಳನ್ನು ಮಂಡನೆ ಮಾಡ್ತಾರೆ. ಆ ವಿಚಾರಗಳಲ್ಲಿ ಹೆಣ್ಣು ಹೆಣ್ಣು ಅಂತ ಹೇಳುವಾಗ, ಅವಳು ತಾಯಿಯಲ್ವೇ ಹೆಣ್ಣಲ್ವೇ ಅಂತ ಹೇಳುವಾಗ ವಿಶ್ವಾಮಿತ್ರರು ಹೇಳ್ತಾರೆ, ಹೆಣ್ಣವುದು ಕಾಣಲಿಕ್ಕೆ ಹೆಣ್ಣಾದರೆ ಸಾಲದು, ಅವಳ ಹೃದಯ ಹೆಣ್ಣಾಗಬೇಕು. ಮೊನ್ನೆ ಇಲ್ಲಿಗೆ ಬಂದಂತಹ ಕಾಳಹಸ್ತೀಂದ್ರ ಸ್ವಾಮಿಗಳು ಹೇಳ್ತಾರೆ, ಕಾವಿಯನ್ನು ಹೊರಗೆ ಉಟ್ಟರೆ ಸಾಲದು, ಒಳಗಡೆ ಕಾವಿಯನ್ನು ತೊಡಬೇಕು. ಮನಸ್ಸು ಕಾವಿಯಾಗಬೇಕು, ಬುದ್ಧಿ ಕಾವಿಯಾಗಬೇಕು. ಆಗ ಸನ್ಯಾಸಕ್ಕೆ ಬೇಕಾಗಿರುವಂತಹ ಶ್ರೇಷ್ಠವಾದ ಗುಣ ವಿಶೇಷತೆಗಳನ್ನು ತುಂಬಿಕೊಳ್ಳುತ್ತದೆ. ಹಾಗೆಯೇ ಕಾಣಲಿಕ್ಕೆ ಕುಚಗಳಿವೆ, ತಲೆ ಕೂದಲಿದೆ ಎಂದಾದರೆ ಸಾಲದು, ಬದಲಾಗಿ ತಾಯಿ ತನ ಇರಬೇಕು. ಹೆಣ್ಣಾದವಳು ಹೇಗಿರಬೇಕು? ತಾಯಿತನ ಅಂದ್ರೆ ಏನು, ನನ್ನ ಸ್ವಭಾವ ಅಂದ್ರೆ ಏನು, ಇದನ್ನೆಲ್ಲ ಅರಿತು ತನ್ನ ಜೀವನವನ್ನು ಸಾಗಿಸಿದರೆ ಅದಕ್ಕೆ ಸ್ಥಾನ. ಅದಕ್ಕೆ ಹೇಳಿರುವುದು ಮಾತೃವತ್ ವರದಾರೇಶ್. ತನ್ನ ಮಡದಿಯನ್ನು ಇಟ್ಟು ಉಳಿದವರನ್ನು ತಾಯಿಯಂತೆ ಕಾಣ. ಅಂಥವರನ್ನು ತಾಯಿಯಾಗಿ ಕಾಣಬೇಕೆ ವಿನಃ ಇಂಥವರನ್ನು ತಾಯಿಯಾಗಿ ಕಾಣಬಾರದು. ಅವಳಲ್ಲಿರುವ ಕುಚಗಳಿದೆಯಲ್ಲ, ಆ ಕುಚಗಳು ಯೋಗ್ಯ ಮಕ್ಕಳಿಗೆ ಯೋಗ್ಯ ದಿಕ್ಕನ್ನು ಕೊಡಲಿಕ್ಕೋಸ್ಕರ ಅಮೃತದಂತಹ ಹಾಲನ್ನು ಕೊಡಬೇಕು. ಆದರೆ ಇವಳ ಹೃದಯದಿಂದ ಆ ರೀತಿಯ ಹಾಲುಗಳು ಹೊರಗಡೆ ಬರಲಿಕ್ಕೆ ಸಾಧ್ಯ ಇದೆಯೇ? ಆ ಹಾಲು ಬರಲಿಕ್ಕಿಲ್ಲ. ಈ ರೀತಿಯಾಗಿ ರಾಮನಿಗೆ ಉಪದೇಶವನ್ನು ಮಾಡ್ತಾ ಇರಲು ಆ ರಾಮಚಂದ್ರ ದೇವರ ಮನಸ್ಸಿಗೆ ಆಪ್ಯಾಯಮಾನವಾಗುವಂತೆ ವಿಚಾರಗಳನ್ನು ಬೋಧಿಸಿ ಸಿದ್ಧಪಡಿಸಿ ಕೇಶವ ಶಿಶು ಮಂದಿರ ಚಿಂತಾದಪಿ ಚಿತಾದಪಿ ಬಿಂದು ಮಾತ್ರ ವಿಶೇಷತಃ ಚಿತಾ ದಹತಿ ನಿರ್ಜೀವಂ ಚಿಂತಾ ದಹತಿ ಜೀವನಂ. ಚಿಂತೆ ಮತ್ತು ಚಿತೆ ಅಂತ ಬರೀಲಿಕ್ಕೆ ಕನ್ನಡದಲ್ಲಿ ಏನು ವ್ಯತ್ಯಾಸ? 0 ಮಾತ್ರ. 0 ಸೇರಿಸಿದರೆ ಚಿಂತೆ ಆಗ್ತದೆ, 0 ಬಿಟ್ಟರೆ ಚಿತೆ ಆಗ್ತದೆ. ಆದರೆ ಆ ಚಿತೆಗೂ ಚಿಂತೆಗೂ ಇರುವ ವ್ಯತ್ಯಾಸ ಏನು ಅಂತ ಕೇಳಿದರೆ, ಚಿತೆ ಜೀವ ಇಲ್ಲದೆ ಇರುವಂತಹ ಶರೀರವನ್ನ ಸುಟ್ಟು ಹಾಕುತ್ತದೆ. ಆದರೆ ಯಾರಿಗಾದರೂ ಜೀವನದಲ್ಲಿ ಚಿಂತೆ ಹತ್ತಿದರೆ, ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಮಕ್ಕಳು ಸರಿ ಇಲ್ಲ,
ನನ್ನ ಮನೆ ಸರಿ ಇಲ್ಲ, ಯಾವುದೂ ಸರಿ ಇಲ್ಲ ಎಂಬಂತಹ ಚಿಂತೆಯೇ ಆದರೆ ಅದನ್ನೇ ಚಿಂತಿಸಿ 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 ಅದನ್ನೇ ಗ್ರಹಿಸಿ 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 ಮನೆಯ ಗೋಡೆಗೆ ಒರಗಿ 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 ಅದರಿಂದಲೇ ಕೊರಗಿ 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 ಕೊನೆಗೊಂದು ದಿವಸ ಅವನು ಈ ಪ್ರಪಂಚವನ್ನು ಬಿಡ್ತಾನೆ. ಆಗ ಸೊನ್ನೆ ಇಲ್ಲದಿರುವ ಚಿತೆ ಅವನಿಗೆ ಆಗ ಅವಶ್ಯಕತೆ ಬರುತ್ತದೆ. ಹಾಗಾಗಿ ಜೀವನದಲ್ಲಿ ಯಾರೂ ಕೂಡ ಏನು ಮಾಡಬಾರ್ದು, ಚಿಂತೆ ಮಾಡಬಾರ್ದು. ಮತ್ತೇನು ಮಾಡಬೇಕು, ಚಿಂತನೆಯನ್ನು ಮಾಡಬೇಕು. ಚಿಂತೆ ಮಾಡಬೇಡ ರಾಮ, ಚಿಂತನೆ ಮಾಡಿ, ಚಿಂತನೆ ಮಾಡಿ. ಕೊಲ್ಲಬೇಕೋ ಬೇಡವೋ ಎಂಬಂತಹ ಚಿಂತನೆಯನ್ನು ಮಾಡಿ, ಸಚ್ಚಿಂತನೆಯನ್ನು ಮಾಡಿ. ಈ ರೀತಿಯಾಗಿ ಉಪದೇಶ ಮಾಡಿ ನೋಡಿ. ಗುರು ಎಂಬ ಶಬ್ದ ಇದೆಯಲ್ಲ, ಅದರ ಅರ್ಥ ಶ್ರೇಷ್ಠವಾಗಿ. ಗ್ರಹಗಳಲ್ಲಿ ದೊಡ್ಡ ಗ್ರಹ ಯಾವುದು ಕೂಡಿದೆ? ಸೂರ್ಯ ಅಲ್ಲ. ಗ್ರಹಗಳ ದೊಡ್ಡದು ಯಾವುದು? ಗುರುಗ್ರಹ ದೊಡ್ಡದು. ಯಾಕೆ? ಅದರ ವಿಶೇಷತೆಯೇ ಹಾಗೆ. ಶಿಷ್ಯನಾದವನನ್ನು ಶ್ರೇಷ್ಠ ಕಾಲಕ್ಕೆ ಕೊಂಡು ಹೋಗಬೇಕು ಅಂತಂದರೆ ಗುರುವಿನ ಪಾತ್ರ ಅನಿವಾರ್ಯ, ಅನ್ಯವಾಗಿರುವಂತಹ ಅಂತಹ ಆ ಗುರು ಶ್ರೇಷ್ಠನಾಗಿರುವಂತಹ ವಿಶ್ವಾಮಿತ್ರರು ಬೋಧಿಸುತ್ತಾ, ಚಿಂತೆ ಮಾಡಬೇಡ, ಸರಿ ಇಲ್ಲ ಅಂತ ಚಿಂತೆ ಮಾಡಬೇಡ, ಇದೇ ಸರಿಯಾಗಿ, ಇದೇ ಸರಿಯಾಗಿ. ಇದನ್ನು ಹೇಳಿದಾಗ ರಾಮನಿಗೆ ಧೈರ್ಯ ಬಂತು. ರಾಮ ಬಾಣಪ್ರಯೋಗವನ್ನು ಮಾಡಿ ದುಷ್ಟಳಾಗಿರುವಂತಹ ತಾಟಕಿಯನ್ನು ಸಂಹಾರ ಮಾಡಿ, ತಾಟಕಿಯ ಸಂಹಾರವಾಗಿದೆ. ಮಕ್ಕಳಾಗಿರುವಂತಹ ಸುಬಾಹು ಮತ್ತು ಮಾರೀಚ, ಶುಭಾಹುವನ್ನು ಕೊಂದು ಕೆಡಹಿದ್ದಾನೆ. ಮಾರೀಚ ಸ್ವಲ್ಪ ಬುದ್ಧಿವಂತಿಕೆ ಮಾಡ, ಈ ಯಾಗವನ್ನು ಹಾಳು ಮಾಡಬೇಕಾದ್ರೆ ಒಳಗಡೆ ಹೋಗಬೇಕು. ಹೇಗೆ ಹೋಗುವುದು? ಅದಕ್ಕೋಸ್ಕರ ಬ್ರಾಹ್ಮಣ ವೇಷದಿಂದ ಬರ್ತಾರೆ ನೋಡಿ. ಯಾವಾಗಲೂ ನಾವು ಭಾರಿ ಜಾಗೃತರಾಗಿರಬೇಕು. ರಾಮಾಯಣ ನಮಗೆ ಏನನ್ನು ಕೊಡ್ತದೆ ಅಂದ್ರೆ, ನೀನು ಜಾಗೃತನಾಗಿ ಜಾಗೃತನಾಗಿ ಜಾಗೃತನಾಗಿ. ರಾಕ್ಷಸ ಬಂದದ್ದು ಹೇಗೆ? ಬ್ರಾಹ್ಮಣನ ವೇಷದಲ್ಲಿ. ಬ್ರಾಹ್ಮಣ ಬಂದರೆ ನಾವೇನು ಮಾಡುದು? ಅವರು ಭೂಲೋಕದಲ್ಲಿ ಇರ್ತಕ್ಕಂಥ ದೇವತೆಗಳು, ಬನ್ನಿ ಸ್ವಾಮಿ ಕೂತ್ಕೊಳ್ಳಿ, ಅವರಿಗೆ ಅರ್ಘ್ಯ ಪಾದ್ಯ ಎಲ್ಲವನ್ನು ಕೊಟ್ಟವರನ್ನು ತೃಪ್ತಿಪಡಿಸಿಕೊಳ್ಳಿ, ನೈವೇದ್ಯ ಕೊಡಿಸಿಕೊಳ್ಳಿ, ಮಲಗಿದ ಮೇಲೆ ಗಾಳಿ ಹಾಕಿರಿ ಅವರಿಗೆ. ಅಂತಹ ಬ್ರಾಹ್ಮಣನಾಗಿ ಬಂದಿದ್ದಾನೆ ಎಂದಾದರೆ ನನ್ನನ್ನು ಉಪಚಾರ ಮಾಡಬಹುದು ಅಂತ ಗ್ರಹಿಸಿದ್ದ. ಮೋಸ, ಹೊರಗಡೆ ಇರತಕ್ಕಂತಹ ಬಟ್ಟೆ ಅದು ಮೋಸದ ಬಟ್ಟೆ. ಹಿಂದೆ ಕಾಶಿಗೆ ಹೋಗ್ತಾ ಇರ್ತಕ್ಕಂತಹ ಒಂದು ದೊಡ್ಡ ತಂಡ, ಗುರುಗಳು ಅವರ ಶಿಷ್ಯರು ಒಟ್ಟಿಗೆ ಹೋಗ್ತಾ ಇದ್ದಾರೆ. 100 ಜನ ಶಿಷ್ಯರು ಹೋಗ್ತಾ ಹೋಗ್ತಾ ಮುಂದೆ ಮುಟ್ಟುವಾಗ ಒಬ್ಬ ದರೋಡೆಕೋರ ನೋಡ್ತಾನೆ. ದರೋಡೆಕೋರನಿಗೆ ಅನ್ನಿಸಿತು, ಈ ಕಾಶಿಗೆ ಯಾತ್ರೆ ಮಾಡುವ ಇವರನ್ನೆಲ್ಲ ಹಿಡಿದು ಏನಾದ್ರೂ ಮಾಡಿದ್ರೆ ದೊಡ್ಡ ದೊಡ್ಡ ಕಟ್ಟ ಉಂಟಲ್ಲ, ಚಿನ್ನ ಇರಬಹುದು, ಹಣ ಇರಬಹುದು ಅಂತ ಯೋಚನೆ ಮಾಡಿ ಹತ್ತಿರಕ್ಕೆ ಬರ್ತಾರೆ. ಬರುವಾಗ ಅವನಿಗೆ ಅನ್ನಿಸಿದ್ದು, ಇವರು 100 ಜನ ಇದ್ದಾರೆ, ನಾನೊಬ್ಬನೇ ಇರು, ನಾನು ಎಲ್ಲಿಯಾದ್ರೂ ಒಬ್ಬನಿಗೆ ಹೊಡೆದ್ರೆ ಅವರು ಉಳಿದವರೆಲ್ಲ ಸೇರಿ ನನ್ನ ಮಂಡೆ ಹುಡಿ ಮಾಡಿದ್ರೆ. ಅದಕ್ಕೋಸ್ಕರ ತಕ್ಷಣ ಯೋಚನೆ ಮಾಡ್ತಾನೆ. ಅಲ್ಲೇ ಹತ್ತಿರದಲ್ಲಿರುವ ಮನೆಗೆ ಹೋಗಿ ಒಂದು ಕಾವಿ ವಸ್ತ್ರವನ್ನು ತೆಗೆದುಕೊಂಡು ಬಂದು ಕಾವಿಯನ್ನು ಧಾರಣೆ ಮಾಡಿಕೊಂಡು ಇವರ ಜೊತೆಯಲ್ಲಿ, ಗುರುಗಳೇ ನಾನೂ ಇದ್ದೇನೆ ಅಂತ ಹೇಳಿ ಇವನು ಜಪ ಮಾಡ್ತಾ ಗುರುಗಳ ಒಟ್ಟಿಗೆ ಹೋಗ್ತಾನೆ. ರಾತ್ರಿ ಆಗಲಿ, ಎಲ್ಲರೂ ನಿದ್ರೆ ಮಾಡಲಿ, ಆಗ ಮೆಲ್ಲ ಗಂಟು ತಪ್ಪಿಸಬಹುದು, ಇದು ಅವನ ಯೋಚನೆ. ಆದರೆ ರಾತ್ರಿ 12-1 ಗಂಟೆವರೆಗೂ ಕೆಲವರು ನಿದ್ರೆ ಮಾಡಲ್ಲ, ಓದ್ತಾ ಇದ್ದ. ಅವರು ಮಲಗುವಾಗ ಇನ್ನು ಕೆಲವರು ಸ್ನಾನಕ್ಕೆ ಎದ್ದು. ಹಾಗಾಗಿ ಇವನಿಗೆ ಗಂಟು ತಪ್ಪಿಸಲಿಕ್ಕೆ ಆಗಲಿಲ್ಲ. ಇವನು ಕಾಯುವುದು ಯಾವಾಗ? ಕಣ್ಣು ಮೆಲ್ಲ ಮುಚ್ಚಿ ನೋಡುದು, ಲಕ್ಕ್ಯರ ಲಕ್ಕ್ಯರ ಜೆತ್ತರ ಜೆತ್ತೆರ. ಗಂಟು ತಪ್ಪಿಸಲಿಕ್ಕೆ ಆಗಲಿಲ್ಲ. ಕೆಲವು ದಿವಸಗಳು ಕಳೆಯುತ್ತವೆ. ಊರಿನಲ್ಲಿರ್ತಕ್ಕಂತಹ ಜನ ಬರುವವರು ಗುರುಗಳ ಹತ್ರ ಚಿನ್ನಾಭರಣಗಳನ್ನಿಟ್ಟರು. ಸ್ವಾಮಿ ಇದು ತಗೊಳ್ಳಿ, ನನಗೆ 4 ಮಕ್ಕಳಿದ್ದಾರೆ, 100 ಪೌಂಡ್ ಚಿನ್ನ ಉಂಟು, ಅದಕ್ಕೋಸ್ಕರ ಗಲಾಟೆ ಮಾಡಿದೀವರು, ನನಗಷ್ಟು ನಿನಗೆಷ್ಟು ಉಂಟು, ನೀವು ತಗೊಂಡು ಹೋದ್ರೆ ನಮ್ಮ ಮನೆಯಲ್ಲಿ ಗಲಾಟೆ ಇಲ್ಲ, ತಗೊಂಡು ಹೋಗಿ. ಇವನಿಗೆ ಆಶ್ಚರ್ಯ ಆಗು, ನಾನು ಚಿನ್ನಾಭರಣಕ್ಕೋಸ್ಕರ ಮಂಡೆ ಹೊಡಿತೇನೆ
ಇವರ ಹತ್ರ ತಂದರೂ ಕೂಡ ಬೇಡ, ತಗೊಂಡು ಹೋಗಿಲ್ಲ, ಪಾಲು ಮಾಡಿಕೊಟ್ಟ. ಆಶ್ಚರ್ಯ ಅವನಿಗೆ. ಕೊನೆಗೆ ಕಾಶಿಗೆ ಮುಟ್ಟಿದ್ರು. ಕಾಶಿಗೆ ತಲುಪಿದ ಮೇಲೆ ಗುರುಗಳು ಹೇಳ್ತಾರೆ, ನೀವು ಹೋಗಿ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ, ಅಥವಾ ಧ್ಯಾನ ಮಾಡಿ, ತಪ ಮಾಡಿ, ಜಪ ಮಾಡಿ, ಸ್ನಾನ ಮಾಡಿ ಕಳಿಸಿಕೊಟ್ರು. ಎಲ್ಲರೂ ಹೋಗ್ತಾ ಇದ್ದಾರೆ. ಇವನು ಹೋದ ಹೊರಟ. ಆಗ ಗುರುಗಳವನ್ನ ಹತ್ರ ನೀನು ಹೋಗ್ಲಿಕ್ಕೆ ಕರೆದು ಹೇಳ್ತಾರೆ, ನೀನು ಬಂದದ್ದು ಯಾಕೆ? ಗಂಟಿಗಲ್ವ? ತಗೋ, ಯಾರ ಗಂಟು ಬೇಕಾದರೂ ಬಿಚ್ಚಿ ನೋಡ್ಬೋದು, ಅದರಲ್ಲಿದ್ದದೆಲ್ಲ ತಗೊಳ್ಬೋದು, ತಗೋ ಅಂತ ಹೇಳ್ತಾರೆ. ಮುದ್ದಂಡ ನಮಸ್ಕಾರ ಮಾಡಿ ಕೈ ಜೋಡಿಸಿ ಹೇಳ್ತಾರೆ, ಸ್ವಾಮಿ ಬೇಡ, ಇಷ್ಟು ದಿವಸ ನಾನೊಬ್ಬ ಮೋಸಗಾರ, ನಾನೊಬ್ಬ ವಂಚಕ, ನಾನೊಬ್ಬ ದರೋಡೆಗೋರ ಎಂಬುದಾಗಿ ಗೊತ್ತಿದ್ದು ನೀವು ನನ್ನ ಜೊತೆಯಲ್ಲಿ ಬದುಕಿದ್ದೀರಲ್ಲ, ಎಂತಹ ದೊಡ್ಡ ಮನಸ್ಸು ನಿಮ್ಮದು. ಅಂತಹ ದೊಡ್ಡ ಮನಸ್ಸಿನ ನಿಮ್ಮವರ ಜೊತೆಯಲ್ಲಿ ದಡ್ಡ ಮನಸ್ಸಿನ ನಾನು ಎಷ್ಟು ದಿವಸ ಇದ್ದೆ, ಅದರ ಪರಿಣಾಮ ಏನಾಗಿದೆ ಗೊತ್ತಾ? ನಿಮ್ಮಂತೆ ಆಗಿಬಿಟ್ಟಿದ್ದೇನೆ. ಇನ್ನು ಯಾವುದೂ ಬೇಡ, ಯಾವುದು ಬೇಡ, ಸಂಸಾರ ಬೇಡ, ಇದು ಬೇಡ, ಇದು ಬೇಡ, ಬೇಡ. ರಾಮಾಯಣ ಶುರುವಾಗುವುದೇ ಬೇಡ ಎಂಬನಲ್ಲಿಂದ. ಹಾಗೆ ಬೇಡ ಬೇಡ ಹೇಳ್ತಾನೆ ಅವನು. ಮತ್ತೆ ಅವನು ಹೇಳ್ತಾನೆ, ಸ್ವಾಮಿ ಈಗ ನಾನು ಹಾಕಿರುವ ಬಟ್ಟೆ ಇದೆಯಲ್ಲ, ಇದು ಮೋಸದ ಬಟ್ಟೆ, ನೀವು ಕೊಡಬೇಕು ಕೈಯಲ್ಲಿ. ಕೌಶಿಕರಲ್ವ ನೀವು? ಗುರುಗಳಲ್ಲಿ ಪ್ರಶ್ನೆ ಕೇಳ್ತಾರೆ. ಅಂತಹ ನೀವು ನನಗೆ ಬಟ್ಟೆಯನ್ನು ಕೊಡಿ, ಅದರಿಂದಾಗಿ ನನ್ನ ಜೀವನ ಸಾರ್ಥಕವಾಗ್ತದೆ ಅಂತ ಹೇಳುವಾಗ ಗುರುಗಳು ಅವನಿಗೆ ಉಪದೇಶವನ್ನು ಮಾಡಿ ತನ್ನ ಶಿಷ್ಯರ ಜೊತೆಯಲ್ಲಿ ಸೇರ್ಕೊಳ್ತಾರೆ. ಅಂದರೆ ಗುಣವದ್ ಜನಸಂಸರ್ಗ ಯಾತಿ ನೀಚೋಪಿ ಗೌರವಂ ಪುಷ್ಪಮಾಲಾನುಸಂಗೇನ ಸೂತ್ರಂ ಶಿರಸಿಧಾರೀಯತೆ. ಸಜ್ಜನರ ಸಹವಾಸದಿಂದ ದುರ್ಜನನೂ ಒಳ್ಳೆಯವನಾಗ್ತಾನೆ. ಹೀಗೆ ಇಲ್ಲಿ ಬಂದಿದ್ದಾನೆ ಅವನು. ಯಾರು? ಮಾರೀಚ ಮೋಸದಿಂದ ಬಂದಿದ್ದಾನೆ. ಬಂದು ಆ ಕಾವಿ ಬಟ್ಟೆ ಬ್ರಾಹ್ಮಣನ ಹಾಗೆ ಮೋಸದಿಂದ ಬಂದದ್ದು ರಾಮನಿಗೆ ಅರ್ಥವಾಗುವುದಿಲ್ವೇ? ಸೂರ್ಯನ ಮುಂದೆ ಯಾರು ಹೋಗಿ ನಿಲ್ಲಿ, ಆಗ ನಿಮ್ಮ ಹಿಂದೆ ಒಂದು ನೆರಳು ಬೀಳುತ್ತದೆ. ಯಾರಿಗೆ ನೆರಳಿಲ್ಲವೋ ಅವರು ಭಗವಂತ ಅಂತ ಅರ್ಥ. ಭಗವಂತನಿಗೆ ನೆರಳಿಲ್ಲ. ಮನುಷ್ಯನಾದವನಿಗೆ ಪ್ರತಿಯೊಬ್ಬನಿಗೂ ನೆರಳಿದೆ. ಕಾಣುವಾಗ ತುಂಬ ಚಂದ ಕಾಣ್ತಾರೆ, ಅವನ ಹಿಂದೆ ಇರುವುದು ಏನು ಅಂತ ನಮಗೆ ಗೊತ್ತಾಗುವುದಿಲ್ಲ. ಈ ವೇದಿಕೆಯಲ್ಲೆಲ್ಲ ತುಂಬ ದೊಡ್ಡ ದೊಡ್ಡ ಜನರನ್ನು ಕೂರಿಸ್ತಾರಲ್ಲ, ಕೂರಿಸಿ ಹೇಳಲಿಕ್ಕೆ ಉಂಟು, ಇವರು ಹಾಗೆ ಮಾಡಿದ್ರು, ಇವರು ಹೀಗೆ ಮಾಡಿದ್ರು, ಇವರು ಭಾರಿ ದೊಡ್ಡ ಜನ, ಇವರು ಹಾಗೆ ದಾನ ಮಾಡಿದ್ದಾರೆ, ಧರ್ಮ ಮಾಡಿದ್ದಾರೆ. ಕೆಲವರಿಗೆ ಗೊತ್ತಿರ್ತದೆ ಅವರ ಹಣೆ ಬರ ಏನು ಅಂತ. ಸೂರ್ಯನ ಮುಂದೆ ನಿಂತಾಗ ಹೇಗೆ ಆ ನೆರಳು, ಒಂದು ಕಪ್ಪು ಛಾಯೆ ಪ್ರತಿಯೊಬ್ಬನಿಗೂ ಇರ್ತದೆ. ಪ್ರತಿಯೊಬ್ಬನು ನೆನಪು ಮಾಡಿಕೊಳ್ಳಬೇಕು, ನನ್ನ ಹಿಂದೆ ಒಂದು ಕಪ್ಪು ಇದೆ, ಆ ಕಪ್ಪನ್ನು ಕಡಿಮೆ ಮಾಡಿಕೊಳ್ಳಬೇಕು. ಆ ಕಪ್ಪು ಕಡಿಮೆ ಆಗುವುದು ಯಾವಾಗ? ಮಧ್ಯಾಹ್ನದ ಹೊತ್ತಿನಲ್ಲಿ ಕಡಿಮೆ ಆಗುತ್ತೆ. ಯಾಕೆ? ಸೂರ್ಯ ನಡುನೆತ್ತಿಯಲ್ಲಿರ್ತಾನೆ, ಆಗ ಕಡಿಮೆ ಆಗುತ್ತೆ. ಸೂರ್ಯ ನಡುನೆತ್ತಿಯಲ್ಲಿರ್ತಾನೆ ಎಂದರೆ ಏನರ್ಥ? ಧಿಯೋ ಯೋನ ಪ್ರಚೋದಯ, ನನ್ನ ಧೀಶಕ್ತಿಯನ್ನು ವರ್ಧನೆ ಮಾಡು, ಜ್ಞಾನದ ಬೆಳಕನ್ನು ಕೊಡು. ಆ ಜ್ಞಾನ ವಿಕಾಸ ಆದಾಗ ನೆರಳು ಕಾಲಾಡಿಯಲ್ಲಿರ್ತದೆ. ಇಂತಹ ಸಂದೇಶವನ್ನು ಕೊಡುವಂತಹ, ದೇವರ ಸ್ವರೂಪಿಯಾಗಿರುವಂತಹ, ದೇವನೇ ಭೂಮಿಗೆ ಬಂದಂತಹ ರಾಮಚಂದ್ರನ ಮುಂದೆ ಈ ನಾಟಕ ನಡೀತಿದೆಯೇ? ಬಾಣವನ್ನು ಪ್ರಯೋಗಿಸಿ ಅವನನ್ನು 7 ಸಮುದ್ರದ ಆ ಕಡೆಗೆ ಹಾರಿಸಿಬಿಟ್ಟಿದ್ದಾನೆ. ಇನ್ನು ಸ್ವಲ್ಪ ಸಮಯಕ್ಕೆ ಅವನ ತೊಂದರೆ ಇಲ್ಲ, ಕೊಲ್ಲಿಲ್ಲ. ಯಾಕೆಂದ್ರೆ ಬ್ರಹ್ಮಹತ್ಯಾ ದೋಷ ಬರಬಹುದು. ಅವನು ವೇಷದಲ್ಲಿ ಇದ್ದರೂ ಕೂಡ ಅವನು ಬ್ರಾಹ್ಮಣನಲ್ಲವೇ, ಅದಕ್ಕೋಸ್ಕರ ಅವನನ್ನು ಹಾರಿಸಿ ಬಿಟ್ಟಿದ್ದಾನೆ. ಹೀಗೆ ಯಾಗ ರಕ್ಷೆ ಸಾಂಗವಾಗಿ ನೆರವೇರಿದೆ ಎಂಬಲ್ಲಿಗೆ ಹನುಮಂತನ ಹಾಡನ್ನು ಹಾಡ್ತಾ ಸ್ವಾಮಿಗಳು ಬಂದಿದ್ದಾರೆ. ಸಭಾ ಕಾರ್ಯಕ್ರಮ ಆದಷ್ಟು ಆರಂಭ ಆಗಬೇಕಾಗಿದೆ. ಹಾಗಾಗಿ ಆದಷ್ಟು ಬೇಗ ಕಥಾಶ್ರವಣಕ್ಕೆ ವಿರಾಮವನ್ನು ಹಾಡಲಿಕ್ಕೆ ಆಂಜನೇಯ ವೀರ ಹನುಮಂತ ಶೂರ, ಆಂಜನೇಯ ವೀರ ಹನುಮಂತ ಶೂರ, ವಾಯುಮಾನರ ವಾನರ ವೀರ, ವಾಯುಮಾನರ
ಹರಿ ನಮಃ ಪಾರ್ವತಿ ಪತೆ ಹರ ಹರ ಮಹಾದೇವ್. ಶ್ರೀಮದ್ ರಮಾರಮಣ ಗೋವಿಂದ, ಶ್ರೀಮದ್ ರಮಾರಮಣ ಗೋವಿಂದ, ಶ್ರೀಮದ್ ರಮಾರಮಣ ಗೋವಿಂದ. ಶ್ರೀರಾಮಚಂದ್ರ ಮಹಾರಾಜ್ ಕಿ, ಪವನ ಸುತ ಭಗವಾನ್ ಕಿ, ಗಂಗಾ ಮಾತಾ ಕಿ, ಸೀತಾ ಮಾತಾ ಕಿ, ಗೋಮಾತಾ ಕಿ, ಬೋಲೋ ಭಾರತ ಮಾತಾ ಕಿ. ಘನ ತತ್ವವೊಂದಕ್ಕೆ ದಿನ ರಾತ್ರಿ ಮನಸೋತು, ಘನ ತತ್ವವೊಂದಕ್ಕೆ ದಿನ ರಾತ್ರಿ ಮನಸೋತು. ನೆನೆಯದೆ ಯಾವುದು ನೆನೆಯಬಾರ್ದು, ನೆನೆಯದೆ ಇನ್ನೊಂದನ್ನು ನೆನೆಯಲಿಕ್ಕಿಲ್ಲ. ನೆನೆಯದೆ ಇನ್ನೊಂದ ನೋಡುತ್ತದರ ಅನುಸಂಧಿಯಲಿ ಜೀವ ಭಾರವನು ಮರೆಯುವುದು. ಅನುಸಂಧಿಯಲಿ ಜೀವ ಭಾರವನು ಮರೆಯುವುದು. ಇದು ಯಾರ ಉಪದೇಶ ಗೊತ್ತಾ? ಹನುಮಂತನ ಉಪದೇಶ. ಯಾವುದು ಹನುಮಂತನ ಉಪದೇಶ? ಜೀವ ಭಾರವನು ಮರೆಯುವುದು. ಅದು ಕಷ್ಟ, ಇದು ಕಷ್ಟ, ಕೂರುವುದು ಕಷ್ಟ, ನಿಲ್ಲುವುದು ಕಷ್ಟ, ಹೋಗುವುದು ಕಷ್ಟ. ಈ ರೀತಿಯ ಕಷ್ಟ ಕಷ್ಟ ಕಷ್ಟ, ಭಾರ 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 ಎಂಬುದಿದೆಯಲ್ಲ, ಅನುಸಂಧಿಯಲಿ ಜೀವ ಭಾರವನು ಮರೆಯುವುದು ಹನುಮಂತನುಪದೇಶ. ನಾನು ಹರಿಕತೆ ಮಾಡುವಾಗ ಹೇಳಲಿಕ್ಕಿದೆ, ಎದುರು ಯಾರು ಜನ ಇರಬೇಕು ಅಂತಿಲ್ಲ, ಅವನು ಒಬ್ಬನಿದ್ದರೆ ಸಾಕು. ಅವನೇ ಹನುಮಂತ ಸ್ವರೂಪಿಯಾಗಿ ನನ್ನ ಮುಂದೆ ಇದ್ದರೆ ಸಾಕು ಅಂತ ಯಾವಾಗಲೂ ಹೇಳುದು. ಅಲ್ಲಂದು ಕೂತ್ಕೊಂಡು ಕೇಳಲಿಕ್ಕಿದ್ದ. ಹಾಗಾಗಿ ಹನುಮಂತನುಪದೇಶ ಯಾವುದು? ಇದುವೇ ಹನುಮಂತನುಪದೇಶ. ಶ್ರೀರಾಮಚಂದ್ರನ ಕಥಾನಕವನ್ನು ಕೇಳುವಾಗ ಹನುಮಂತರಾಯ ಬಂದು ಕೂತಿರ್ತಾರೆ. ಇನ್ನು ಯಾರು ಇಲ್ಲದಿದ್ದಳು ಚಿಂತೆ ಇಲ್ಲ, ಹನುಮಂತ ದೇವರು ಬಂದು ಕೂತಿರ್ತಾರೆ. ಆ ಹನುಮಂತ ದೇವರ ಹತ್ರ ಅವನು ಕಾಣಲಿಕ್ಕೆ ಸಿಗಲ್ಲ. ಮಕ್ಕಳಂತೆ ಓಡಾಡ್ತಿರ್ತಾನೆ, ಅಲ್ಲಿ ಇಲ್ಲಿ ಬರ್ತಿರ್ತಾನೆ, ನಾಲಿಗೆಯಲ್ಲಿ ಕೂತಿರ್ತಾನೆ, ತಲೆಯಲ್ಲಿ ಬಂದು ಕೂತಿರ್ತಾನೆ. ಈ ರೀತಿ ಆ ಹನುಮಂತ ದೇವರು ನಮ್ಮ ಒಳಗೂ ಹೊರಗೂ ಇದ್ದು ಅವನು ಮುಖ್ಯ ಪ್ರಾಣ ಅಂತ ಹೇಳುದು. ಹೀಗೆ ಆ ಮುಖ್ಯ ಪ್ರಾಣ ದೇವರು ನಮ್ಮ ಒಳಗೂ ಹೊರಗೂ ಇದ್ದು ಆ ಮುಖ್ಯ ಪ್ರಾಣನನ್ನ ಯಾವಾಗಲೂ ಸಂಸ್ಮರಣೆ ಮಾಡತಕ್ಕಂತಹ ಯತಿವರಿಯವರು ಬಂದು ಬಿಟ್ಟಿದ್ದಾರೆ. ಅಂದರೆ ಮುಖ್ಯ ಪ್ರಾಣನೇ ಇನ್ನೊಂದು ಮುಖ್ಯ ಪ್ರಾಣ ಜೊತೆಯಲ್ಲಿದ್ದು ಬಂದಂತಾಗಿದೆ. ಅಂತಹ ಮುಖ್ಯ ಪ್ರಾಣ ದೇವರ ಸ್ಮರಣೆಯನ್ನು ಮಾಡ್ತಾ ಎಲ್ಲರಿಗೂ ಆಪ್ಯಾಯಮಾನವಾಗುವಂತೆ ಮನೆಯಲ್ಲಿ ರಾಮಾಯಣದ ಕಥಾನಕ ಯಾವಾಗಲೂ ಪ್ರತಿಧ್ವನಿಸುವಂತೆ ಮಾಡಬೇಕು ಎಂಬಂಥ ಉದ್ದೇಶದಿಂದ 16 ಗೆಲೆಯಲ್ಲಿರ್ತಕ್ಕಂತಹ ರಾಮಾಯಣದ ಕಥೆ, ಆ ಕಥೆಯ ಹಾಡನ್ನು ತಾವೆಲ್ಲರೂ ಹಾಡಬೇಕು. ನಾಳೆ ದಿವಸ ನಿಮಗೆ ಅದು ಪ್ರಿಂಟ್ ಆಗಿ ಸಿಗ್ತದೆ, ಅದನ್ನು ಓದಬೇಕು, ಮನೆಯಲ್ಲಿ ಮಕ್ಕಳಿಗೆ ಕಲಿಸಬೇಕು. ಆ ಹಾಡು ಹಾಡಿದರೆ ಸಾಕು, ರಾಮಾಯಣದ ಕಥೆ ಓದಿದಂತೆ ಆಗತ್ತೆ. ಆ ಹಾಡನ್ನು ಹಾಡ್ತಾ ತಾಳವನ್ನು ಹಾಕಿ ತಾವೆಲ್ಲರೂ ಕೂಡ ರಾಮ ಭಜನೆಯನ್ನು ಮಾಡಬೇಕು ಅಂತ ವಿನಂತಿ ಮಾಡುತ್ತಾರೆ. ಕಥಾ ವಸ್ತು ರೂಪವಾಗಿರುವಂತಹ ಗೀತೆಯನ್ನು ಹಾಡಲಿಕ್ಕೋಸ್ಕರ ಕೇಳಿಕೊಳ್ತಾ ಇದ್ದಾರೆ. ರಾಮಕತೆ ಇದು ರಾಮಕತೆ, ಪುಣ್ಯಚರಿತೆ ಇದು ರಾಮಕತೆ. ರಾಮಕತೆ ಇದು ರಾಮಕತೆ, ಪುಣ್ಯಚರಿತೆ ಇದು ರಾಮಕತೆ. ಅಯೋಧ್ಯೆಯಲ್ಲಿ ಜನಿಸಿದ ರಾಮನ, ಅಯೋಧ್ಯೆಯಲ್ಲಿ ಜನಿಸಿದ ರಾಮನ ಪುಣ್ಯಚರಿತೆ ಇದು ರಾಮಕತೆ. ಪುಣ್ಯಚರಿತೆ ಇದು ರಾಮಕತೆ, ರಾಮಕತೆ ಇದು ರಾಮ
त्रैलोक्यं मङ्गलं कुरु असतो मा सद्गमय तमसो मा ज्योतिर्गमय मृत्योर्मा अमृतं गमय ॐ शान्ति शान्ति शान्तिः कृष्णार्पणमस्तु